ರಚಿತ ಐವಣ್ಣಿಸು ಸಾವಿರ ಈಟಿ ಜಯಿಸುವ ಛಲ ಎನ್ನುವ ಪುಸ್ತಕ ಬಿಡುಗಡೆಗೊಂಡಿತು. ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಸಂತ ಅಲೋಷಿಯಸ್ ಕಾಲೇಜಿನ ಡಾಕ್ಟರ್ ಎಂ.ಎ. ನರಹರಿ ಅವರು ಪುಸ್ತಕವನ್ನು ಬಿಡುಗಡೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಐವಣ್ಣಿಸು ಅವರು ಉತ್ತಮ ರಾಜಕೀಯ ವ್ಯಕ್ತಿಯಾಗಿದ್ದಾರೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಅವರು ಹೇಳಿದರು. ರಾಜಕಾರಣಿಗಳಲ್ಲಿ ಅತ್ಯಂತ ಸಕ್ರಿಯವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಒಬ್ಬರಾದ ಐವಾನ್ ಡಿಸೋಜರ್ ಅವರು ಹಾಗೂ ನಾನು ಅವರೇ ಹೇಳಿದಾಗೆ 30 ವರ್ಷಗಳಕ್ಕೂ ಹೆಚ್ಚಾಗಿ ಅವರು ಅಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿ ಆಗಿದ್ದರು. ಆದರೆ ನಮ್ಮ ಸಂಬಂಧ ಒಂದು ಗುರು ಶಿಷ್ಯ ಸಂಬಂಧ ಅನ್ನೋ ರೀತಿಯಲ್ಲಿಲ್ಲ. ಬಟ್ ಇಬ್ಬರು ಒಬ್ಬ ಒಳ್ಳೆ ಸ್ನೇಹಿತರಾಗಿ ಆ 30 ವರ್ಷಗಳಿಂದ ನಮ್ಮ ಸಂಬಂಧವನ್ನು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಇಲ್ಲಿ ಪರಸ್ಪರ ಗೌರವ ಮಾತ್ರ, ಆ ಸಂಬಂಧದ ಹಿನ್ನೆಲೆಯಲ್ಲಿ ಬೇರೆ ಯಾವ ಅರ್ಥವೂ ಇಲ್ಲ. ಆದರೆ ನಾನು ಅವರನ್ನು ಒಬ್ಬ ರಾಜಕಾರಣಿಯಾಗಿ ನೋಡೋದಿಲ್ಲ, ಬಹಳ ಕ್ರಿಯಾಶೀಲ ನಾಯಕನಾಗಿ ನಾನು ಅವ್ರು ನೋಡ್ತೇನೆ. ವಿಧಾನ ಪರಿಷತ್ನ ಸದಸ್ಯ ಐವಣ್ಣಿಸು ಮಾತನಾಡಿ, ರಾಜ್ಯದಲ್ಲಿರುವ ಸಮಸ್ಯೆಗಳ ಕುರಿತು ವಿಧಾನ ಪರಿಷತ್ನಲ್ಲಿ ಗಮನ ಸೆಳೆದಿದ್ದೇನೆ. ಈಗಾಗಲೇ ಮುಖ್ಯಮಂತ್ರಿ ಪರಿಹಾರ ನಿಧಿಯನ್ನ ಜನರಿಗೆ ದೊರಕಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ರೀತಿಯಲ್ಲಿ ಕೆಲಸ ಮಾಡಿದ್ದೇನೆ ಎಂದು ಹೇಳಿದರು. ಪೂರಕ ವಾತಾವರಣ ನಿರ್ಮಾಣ ಆಯಿತು. 8ರಲ್ಲಿ 7 ಕ್ಷೇತ್ರಗಳಲ್ಲಿ ಗೆದ್ದಿದೆ. ನನಗೆ ಅವಕಾಶ ಸ್ಪರ್ಧಿಸುವ ಅವಕಾಶ ಸಿಗಲಿಲ್ಲ. ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಸೇರಿ ನಿಮ್ಮನ್ನು ನಾವು ವಿಧಾನ ಪರಿಷತ್ಗೆ ಕಳಿಸ್ತೇವೆ ಅಂತೇಳಿ ವಿಧಾನ ಪರಿಷತ್ಗೆ ನನಗೆ ಕಳಿಸಿಕೊಟ್ಟರು. ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ಸಿಗೆ ಮೆಜಾರಿಟಿ ಇರಲಿಲ್ಲ. ಆದರೂ ನಾವು ನಮ್ಮ ಹೋರಾಟವನ್ನು ಮಾಡುತ್ತಾ ಜನರ ಸಮಸ್ಯೆಗಳ ಬಗ್ಗೆ ನಾನು ಪ್ರತಿ ವಿಧಾನಸಭೆಯ ಸೆಷನ್ಗಳಲ್ಲಿ ಅಧಿವೇಶನದಲ್ಲಿ ಈ ವೇಳೆ ಮೇಯರ್ ಕೆ. ಭಾಸ್ಕರ್ ಮೈಲಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.